ಎಚ್.ಡಿ. ಕೋಟೆ ತಾಲೂಕಿನ ಎನ್. ಬೇಗೂರು ಗುಂಡ್ರೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯವರು ವಿಚಾರಣೆಯ ನೆಪದಲ್ಲಿ ಆದಿವಾಸಿ ಕರಿಯಯ್ಯನನ್ನು ಹೊಡೆದು ಸಾಯಿಸಿದ್ದಾರೆ ಎನ್ನಲಾದ ಘಟನೆ ಮೊನ್ನೆ ಗುರುವಾರ ನಡೆದಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ರಾತ್ರಿ ಮೃತನ ಸ್ವಗ್ರಾಮಕ್ಕೆ ಶವವನ್ನ ತರಲಾಗಿತ್ತು. ಕರಿಯಯ್ಯನ ಶವದ ಮುಂದೆ ಇಡೀ ಊರಿನ ಜನರು ಮತ್ತು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಈ ಅಂತಿಮ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯರು ಅಡಗೂರು ವಿಶ್ವನಾಥ, ತಹಶೀಲ್ದಾರ್ ರತ್ನಾಂಬಿಕೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ನಾರಾಯಣಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ರಾಮಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಆನಂದ್, ಬಸವರಾಜ್, ಆದಿವಾಸಿ ಮುಖಂಡರಾದ ವಡ್ಡರಗುಡಿ ಚಿಕ್ಕಣ್ಣ, ಪುಟ್ಟಬಸವ ಮತ್ತಿತರರು ಭಾಗವಹಿಸಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ.